ಹೆಮ್ಮೆಯ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಸತ್ಯಂ ಶಿವಂ ಸುಂದರಂ ಎನ್ನುವಂಥ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇವತ್ತು ಬೆಂಗಳೂರಿನ ನಿವಾಸಿಗಳಿಗೆ ಉಚಿತವಾಗಿರ್ತಕ್ಕಂಥ ನೇತ್ರ ಚಿಕಿತ್ಸಾ ಮತ್ತು ತಪಾಸಣಾ ಶಿಬಿರವನ್ನು ಇವತ್ತು ಹಮ್ಮಿಕೊಳ್ಳುವಂಥದ್ದು ಭಾಳ ಒಳ್ಳೆಯ ಬೆಳವಣಿಗೆ. ಕಾರಣ ನಮ್ಮ ಸಂಸ್ಥೆಯ ಅಧ್ಯಕ್ಷ ನಮ್ಮ ರವಿರಾಜ್ ಪಾಟೀಲ್ ಅವರು ಕಳೆದ ಡಿಸೆಂಬರ್ ತಿಂಗಳಲ್ಲಿ ಡಿಸೆಂಬರ್ 10ನೇ ತಾರೀಕು ಅವರ ಒಂದು ಕಚೇರಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರ ಕಚೇರಿ ಇರ್ತಕ್ಕಂಥ ಎಲ್ಲ ಪ್ರಾಜೆಕ್ಟ್ಗಳನ್ನು ನೋಡಿ ಭಾಳ ಖುಷಿಯಾಯಿತು. ಜೊತೆಯಲ್ಲಿ ಅಪ್ಪು ಬೀದರ್ನವರಿಗೂ ಸಹ ಅವರ ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತಾರ ಮಾಡಿಕೊಂಡಿದ್ದಾರೆ. ಅಂದರೆ ಗ್ರಾಮೀಣಾಭಿವೃದ್ಧಿಯ ಭಾರತ ಅಭಿವೃದ್ಧಿ, ನಗರಗಳ ಅಭಿವೃದ್ಧಿ ಅಥವಾ ಮೆಟ್ರೋ ಸಿಟಿ ಅಭಿವೃದ್ಧಿ ನಿಜವಾದ ಭಾರತ ಅಭಿವೃದ್ಧಿ. ಯಾವ ಭಾರತ ಅಭಿವೃದ್ಧಿ ಆಗಬೇಕಪ್ಪ ಅಂದರೆ ಭಾರತದ ಮೂಲ ಬುನಾದಿ ಇರ್ತಕ್ಕಂಥದ್ದೇ ಹಳ್ಳಿಗಳು. ಹಾಗಾಗಿ ಹಳ್ಳಿಗಳ ಉದ್ಧಾರ ದೇಶ ಉದ್ಧಾರ ಅಂತ ಕಾಣಿದೆ. ಹಾಗಾಗಿ ರೂರಲ್ ಡೆವಲಪ್ಮೆಂಟ್ ಆದರೆ ಹೊರತು ಇಡೀ ಭಾರತವನ್ನು ಬಲಿಷ್ಠ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಭಾರತ ಎಲ್ಲೈತೆ ಅಂತ ನೋಡೋಕ್ಕೆ ನಾವು ನೋಡಿದ್ರಪ್ಪ ಅಂದರೆ ದೆಹಲಿ ಬೆಂಗಳೂರು ಹೋದರೆ ನಿಜವಾದ ಭಾರತ ಸಿಗಬೇಕಪ್ಪ ಅಂದರೆ ಹಳ್ಳಿ ಜನರನ್ನು ಮಾತ್ರ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅಂಥ ಹಳ್ಳಿ ಜನರಿರ್ತಕ್ಕಂಥ ನಿಜವಾದ ಭಾರತವನ್ನು ಮತ್ತೆ ಕಟ್ಟಬೇಕಪ್ಪ ಅಂದರೆ ಗ್ರಾಮೀಣಾಭಿವೃದ್ಧಿಗಳಾಗಲೇಬೇಕು. ಆ ನಿಟ್ಟಿನಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂಥ ಸಮಾಜಮುಖಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಥ ಅನೇಕ ರೀತಿಯಾಗಿರ್ತಕ್ಕಂಥ ಸೇವಾ ಯೋಜನೆಗಳನ್ನು ಇವತ್ತು ತಯಾರು ಮಾಡ್ಕೊಂಡು ಅದನ್ನು ಸಮಾಜಕ್ಕೆ ಮುಟ್ಟಿಸುವಂಥ ಬೆಳಗ್ಗೆ ನಮ್ಮ ಸತ್ಯಂ ಶಿವಂ ಸಂಸ್ಥೆಯ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಹಾಗಾಗಿ ಕಳೆದ 3 ತಿಂಗಳ ಹಿಂಗಡೆ ನಾನು ಹೋಗಿ ಆ ಸಂಸ್ಥೆ ಭೇಟಿ ಕೊಟ್ಟಾಗ ಆ ಸಂಸ್ಥೆ ಕಾರ್ಯವೈಖರಿಯನ್ನು ಕಂಡು ಸಂತೋಷವಾಗಿತ್ತು. ಬಟ್ ಇವತ್ತು ನೇರವಾಗಿ ಅವತ್ತು ಬೇರೆ ನೋಡಿದ್ರೆ ಪ್ರಾಕ್ಟಿಕಲ್ ನೋಡಿ ಇನ್ನಷ್ಟು ಖುಷಿಯಾಗಿದೆ ಅಂತ ಹೇಳಿ ಭಾಳಷ್ಟು ಹೆಮ್ಮೆಯನ್ನು ಇಚ್ಛೆಪಡ್ತೀನಿ. ನಮ್ಮ ರವಿರಾಜ್ ಅವರು ಸ್ವಾಮಿಗೆ ಬರಬೇಕು ಅಂತ ಹೇಳಿ ಭಾಳ ಪ್ರೀತಿಯಿಂದ ನಮ್ಮ ಶರಣ ಮುಖಾಂತರ ಕೊಟ್ಟರು. ಹಾಗಾಗಿ ಅದು ನೇತ್ರ ಚಿಕಿತ್ಸೆಯಪ್ಪ ಅಂದರೆ ನಮ್ಮ ಕಣ್ಣುಗಳು ಜಗತ್ತನ್ನು ನೋಡುವಂಥ ಕಣ್ಣುಗಳಿಗೆ ದೋಷ ಆಗಬಾರ್ದು, ಇದು ತಪಾಸಣೆ ಒಳಪಡಬೇಕು ಅಂತ. ಹಾಗಾಗಿ ನೇತ್ರದಾನ ಭಾಳ ಶ್ರೇಷ್ಠ ದಾನ ಅಂತ ನಾವು ಸಹ ನಮ್ಮ ಕಣ್ಣುಗಳನ್ನು ದಾನ ಮಾಡುತ್ತೇವೆ ಅಂತೇಳಿ ಬರ್ಕೊಟ್ಬಿಟ್ರಿ. ಹಾಗಾಗಿ ಅಂಥ ಒಂದು ನೇತ್ರಕ್ಕೆ ಜಗತ್ತನ್ನು ನೋಡುವಂಥ ಭಾಳ ಸೂಕ್ಷ್ಮವಾಗಿರ್ತಕ್ಕಂಥ ಅಂಗ ನಮ್ಮ ಕಣ್ಣುಗಳು. ಈ ಒಂದು ಕಣ್ಣಿನ ದೋಷವನ್ನು ನಿವಾರಿಸುವಂತಹ ಅದನ್ನು ಉಚಿತವಾಗಿ ತಪಾಸಣೆಗೊಳಿಸಿದ್ದೊಳಗೆ ಇವತ್ತು ನಮ್ಮ ಸತ್ಯಂ ಶಿವಂ ಸಂಸ್ಥೆ ಕೆಲಸ ಮಾಡ್ತಿರ್ತಕ್ಕಂಥದ್ದು ಒಂದು ಒಳ್ಳೆಯ ಕೆಲಸ. ಹಾಗಾಗಿ ಇವತ್ತೇನು ಇಷ್ಟೊಂದು ಜನರಿಗೆ ಬೆಳಗ್ಗಿಂದನೂ ಅವ್ರು ಶಿಬಿರ ಮಾಡ್ತಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಜನರು ಬಂದು ಚೆಕಪ್ ಮಾಡ್ತಿದ್ದಾರೆ. ಅವ್ರ ಕಣ್ಣುಗಳು ಶುದ್ಧ ಆತಪ್ಪ ಅಂದರೆ ಸಮಾಜ ಶುದ್ಧ ಆದ ಅಂತ ಒಳ್ಳೆಯ ಕೆಲಸ ಮಾಡುವಂಥ ಸತ್ಯಂ ಶಿವಂ ಸುಂದರಂ ಸಂಸ್ಥೆಯ ಎಲ್ಲ ಅವರ ರವಿರಾಜ್ ಅಧ್ಯಕ್ಷರಾಗಿರ್ಬೋದು, ಅವರೆಲ್ಲ ಸಹಪಾಠಿಗಳಿಗೆ ಎಲ್ಲರಿಗೂ ಆ ಭಗವಂತ ಇಂಥ ನೂರಾರು ಸೇವೆ ಮಾಡುವಂಥ ಶಕ್ತಿಯನ್ನು ಕರುಣಿಸಲಿಕ್ಕೆ ನಾನು ಸಂದರ್ಭದಲ್ಲಿ ಹಾರೈಸಿ Thank you.